ಮಾರ್ಕೆಟ್ಗೆ ಹೋಗಿ ಮೀನು ತಗೊಂಡು ಬಂದೆ. ನೋಡಿ, ಬಂಗುಡೆ ಮೀನಿದು. ಇದರಲ್ಲಿ 1.5 kg ಬಂಗುಡೆ ಉಂಟು. ನನಗೆ 8 ಬಂಗುಡೆ ಸಿಕ್ತು 1.5 kgಯಲ್ಲಿ. ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಬಂಗುಡೆ ಕರಿ ಅಂದರೆ ಬಂಗುಡೆ ಕಜಿಪು ರೇಸ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ರಿಕ್ವೆಸ್ಟ್ ರೆಸಿಪಿ ನಂದು. ಮಂಗಳೂರಿನವರೇ ಒಬ್ರು ನನ್ನ ಹತ್ರ ಹೇಳಿದ್ರು ಬಂಗುಡೆ ಅದೊಂದು ಸಾರು ಮಾಡೋದು ಹೇಗೆ ಅಂತ ಹೇಳಿಕೊಡಿ ನನಗೆ ಅಂತ. ಹಾಗಾಗಿ ನಾನು ಇದನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ. ಸ್ಟೇಟ್ ಬ್ಯಾಂಕ್ ಮಾರ್ಕೆಟಿಗೆ ಹೋಗಿ ಬಂದೆ ನಾನೀಗ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು 20 ಉದ್ದ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಆನಂತರ 10 ರಿಂದ 15 ಗಿಡ್ಡ ಮೆಣಸು ಒಟ್ಟಿಗೆ ಹಾಕೊಂಡು ಹುರ್ಕೊಳ್ಳೋಣ ನಾವು. ನಂದು ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಲೈಟರ್ ಅಲ್ಲ, ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಾನು ಮುಂದೆ ಹೇಳಿದೆ ನಿಮಗೆ ಗ್ಯಾಸ್ ಸ್ಟವ್ ಚೇಂಜ್ ಮಾಡೋ ಪ್ಲ್ಯಾನ್ ಅಂತ ಹೇಳಿ. ಹಾಗಾಗಿ ನಾನು ಮ್ಯಾಚ್ ಬಾಕ್ಸ್ ಯೂಸ್ ಮಾಡಿದೆ ಇವತ್ತು. ಈಗ ಇದನ್ನು ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಳೋಣ. 10 ರಿಂದ 20 ಉದ್ದ ಮೆಣಸು, 10 ರಿಂದ 15 ಗಿಡ್ಡ ಮೆಣಸು. ನಿಮ್ಮ ಖಾರದ ಮೇಲೆ ತಗೊಳ್ಳಿ. ಗ್ಯಾಸ್ ಸ್ಟವ್ ಕೂಡ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೇನೆ. ನೋಡೋಣ, 3-4 ದಿವಸದಲ್ಲಿ ಬರ್ಬೋದು. ದೀಪಾವಳಿ ಟೈಮಲ್ಲಿ ಬರ್ಬೋದು. ನಾನು ನಿಮಗೆ ತೋರಿಸ್ತೇನೆ ಅದನ್ನು. ನನಗೆ ಅಮೆಝಾನ್ ಯಾಕೋ ಗೊತ್ತಿಲ್ಲ, ತುಂಬ ಕಂಫರ್ಟ್ ಅದು ಆನ್ಲೈನ್ ಶಾಪಿಂಗಲ್ಲಿ. ಹಾಗಾಗಿ ನಾನು ಜಾಸ್ತಿ ಅಮೆಝಾನಲ್ಲೇ ಶಾಪಿಂಗ್ ಮಾಡ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ನಮಗೆ ಮಂಗಳೂರು ಸೈಡ್ ಸ್ವಲ್ಪ ಖಾರ ಜಾಸ್ತಿ, ಹಾಗಾಗಿ ಪ್ಯಾನಸೋನಿಕ್ ಗ್ರೈಂಡರಲ್ಲೇ ನಾನು ಇವತ್ತು ಮೀನಿನ ಸಾರಿನ ಮಸಾಲೆಯನ್ನು ರುಬ್ಕೊಳ್ತೇನೆ. ಸ್ವಲ್ಪ ಬೇಗ ಆಗುತ್ತೆ. ಇಲ್ಲಾಂದರೆ ನಾನು ಹೊರಳು ಕಲ್ಲಲ್ಲಿ ರುಬ್ಬೋದು. ತುಂಬ ರುಚಿಯಾಗಿರುತ್ತೆ ಹೊರಳು ಕಲ್ಲಲ್ಲಿ ನಾವು ರುಬ್ಬಿ ಮೀನಿಗೆ ಮಸಾಲೆ ಮಾಡಿದರೆ. ಆದರೆ ಲೇಟ್ ಆಯಿತು ನಾನು ಮಾರ್ಕೆಟ್ಗೆ ಹೋಗಿ ಬರುವಾಗ. ಯಾಕೆಂದರೆ ಕಾರ್ ಶೀಟಲ್ಲಿ ರೋಡು ಎಲ್ಲ ಬ್ಲಾಕ್ ಮಾಡಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ರೋಡು ಬ್ಲಾಕ್ ಮಾಡಿದ್ದಾರೆ. ಒಂದು ಅರ್ಧ ಗಂಟೆ ನಾನು ರೋಡಲ್ಲಿ ಬ್ಲಾಕ್ ಆಗಿ ನಿಂತುಬಿಟ್ಟಿದ್ದೆ. ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಬರುವಾಗ ಲೇಟ್ ಆಯಿತು. ಒಂದು ರೌಂಡಾಗಿ ಹೋಗಬೇಕು ನಾವು. ಈಗ ಸ್ಟೇಟ್ ಬ್ಯಾಂಕ್ ನಾವು ಮೇನ್ ಮಾರ್ಕೆಟ್ಗೆ ಹೋಗೋದಾದರೆ ಇಲ್ಲಿ ನಮಗೆ ಹತ್ತಿರದಲ್ಲಿ ಹೂವು ಮಾರ್ಕೆಟ್ ಇದೆ. ಆದರೆ ನಾನು ಜಾಸ್ತಿ ಎಲ್ಲ ರೀತಿಯ ಯಾವ ವೆರೈಟಿ ಮೀನು ಸಿಗುತ್ತೆ ಸ್ಟೇಟ್ ಬ್ಯಾಂಕ್ ಮಾರ್ಕೆಟಲ್ಲಿ. ಹಾಗಾಗಿ ನಾನು ಜಾಸ್ತಿ ಅಲ್ಲಿಗೆ ಹೋಗ್ತಾ ಇರ್ತೇನೆ. ಈಗ ಮೆಣಸು ಒಂದು 60 to 70% ಫ್ರೈ ಆಗುವಾಗ ಕೊತ್ತಂಬರಿ ಬೀಜ ನೋಡಿ, ಈ ಹದದಲ್ಲಿ 2 ಸ್ಪೂನ್ ಇದು ಹಾಕೊಳ್ಳಿ ಸಾಕು. ನೋಡಿ, ಸಾಸಿವೆ ಈ ಹದದಲ್ಲಿ ಸಾಸಿವೆ. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಆನಂತರ ನೋಡಿ, ಸಣ್ಣ ಟೀ ಸ್ಪೂನಲ್ಲಿ 1.5 ಟೀ ಸ್ಪೂನು ಮೆಂತೆ. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಲ್ಲಿ ನೋಡಿ, ಒಂದಿಷ್ಟು ಸಾಕು, 20 ರಿಂದ 30 ಕಾಳು ಓಮದ ಕಾಳನ್ನು ಕೂಡ ಹಾಕ್ತಾ ಇದ್ದೇನೆ. ಇದರಿಂದ ಫ್ಲೇವರ್ ಸ್ವಲ್ಪ ನಿಮಗೆ ಒಳ್ಳೆಯ ಫ್ಲೇವರ್ ಬರುತ್ತೆ ಓಮದ ಕಾಳು ಹಾಕೋದ್ರಿಂದ. ಕೊನೆಗೆ ಜೀರಿಗೆ ನೋಡಿ, ಒಂದಿಷ್ಟು 2 ಸತಿ ಹಾಕೊಳ್ಳಿ. ಜೀರಿಗೆ ಸಾಕು. ಜೀರಿಗೆ ಹಾಕಿದ ನಂತರ ಜಾಸ್ತಿ ಹೊತ್ತು ನಾವು ಇದನ್ನು ಫ್ರೈ ಮಾಡೋದು ಬೇಡ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಹತ್ರ ಕರಿಬೇವಿದ್ರೆ ನೀವು ಫ್ರೈ ಮಾಡ್ಕೊಳ್ಳುವಾಗ ಒಂದು 5 ರಿಂದ 6 ಎಸಳು ಕರಿಬೇವು ಹಾಕೊಳ್ಳಿರ್ತೇನೆ. ಇದು
ನಾವು ಕೊತ್ತಂಬರಿ ಹುರಿಯುವಾಗಲೇ ಹಾಕೊಂಡ್ರೆ ಒಳ್ಳೆಯದು. ಕರಿಬೇವು ನಾನು ತಂದಿಟ್ಟಿದ್ದೆ, ಹಾಕಲಿಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ನೆನಪಾಗಲಿಲ್ಲ ನನಗೆ. ಆಮೇಲೆ ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ, ಗ್ಯಾಸ್ ಆಫ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸಣ್ಣ ತುಂಡು ಈರುಳ್ಳಿ, ಆಮೇಲೆ ಅರಶಿನ ಪುಡಿ ಒಂದು ಈ ಸ್ಪೂನಲ್ಲಿ ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅರಶಿನ ಪುಡಿ ಹಾಕ್ಕೊಳ್ಳಿ. ಪುಳಿ ಕೂಡ ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ನಾನೊಂದು 7ರಿಂದ 8 ಬಂಗುಡೆಗೆ ಒಂದು 2ರಿಂದ 3 ನಿಂಬೆ ಗಾತ್ರದ ಹದದ ಹುಳಿ ತಗೊಂಡಿದ್ದೇನೆ. ಆನಂತರ ಅರ್ಧ ಹೋಳು ತೆಂಗಿನಕಾಯಿ, ಅರ್ಧ ಅಥವಾ ಮುಕ್ಕಾಲು, ಅಂದರೆ ಒಂದು ತೆಂಗಿನಕಾಯಿಯ ಮುಕ್ಕಾಲು, ಒಂದು ಅರ್ಧ ಹೋಳು ಮತ್ತು ಇನ್ನೊಂದು ಉಳಿದ ಹೋಳಿನ ಸ್ವಲ್ಪ ಭಾಗವನ್ನು ಹಾಕೊಂಡು ನಾನು ನಿಮಗೆ ತೋರಿಸ್ತೇನೆ ರುಬ್ಬಿಗೆ ಹಾಕುವಾಗ. ಈಗ ನಾನು ಹುರಿದಿಟ್ಟಂತಹ ಮಸಾಲೆನೆಲ್ಲ ಇದಕ್ಕೆ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೇನೆ. ಈಗ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ನಾನು ಹೇಳಿದ್ದು 3/4ರಿಂದ 1 ತೆಂಗಿನಕಾಯಿಯ ಹದದಲ್ಲಿ ಮಸಾಲೆ ನಾವು ಹೇಗೆ ಮಾಡೋದು ಅಂತ ಆ ಮೆಜರಲ್ಲಿ ಹೇಳಿದ್ದೇನೆ ನಾನು. ನಾನು ತುರಿದಿಟ್ಟಂತಹ ತೆಂಗಿನಕಾಯಿಯನ್ನು ಕೂಡ ಹುರಿದಿಟ್ಟಂತಹ ಮಸಾಲೆ ಹೆಚ್ಚಿಗೆ ಹಾಕ್ಕೊಂಡು ಗ್ರೈಂಡರಲ್ಲಿ ರುಬ್ಕೊಳ್ಳಿಕ್ಕೆ ಹಾಕ್ತಾ ಇದ್ದೇನೆ ನಾನು. ಮೀನಿಂದು ಮತ್ತು ಕೋಳಿ ಸಾರಿಗೆ ನಾವು ಮಾಡುವಂತಹ ಮಸಾಲೆ, ಮಟನ್ ಸಾರಿಗೆ ಮಾಡುವಂತಹ ಮಸಾಲೆ ತುಂಬ ನೈಸಾಗಿ ರುಬ್ಕೊಂಡಿದ್ರೇ ನಾವು ಟೇಸ್ಟಾಗಿ ಬರೋದು. ಕರಿ ಎಲ್ಲ ಸುಕ್ಕಕ್ಕೆ ನಾವು ಅಷ್ಟು ನೈಸಾಗಿ ರುಬ್ಬಬೇಕು ಅಂತ ಇಲ್ಲ. ಮೊದಲು ಮಾಡುವಂಥ ಮೆಣಸಿನ ಮಸಾಲೆ ಮಾತ್ರ ನೈಸಾಗಿ ರುಬ್ಕೊಂಡು ಆಮೇಲೆ ತೆಂಗಿನಕಾಯಿಯನ್ನು ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಆದರೆ ಮೀನಿನ ಸಾರು, ಕೋಳಿಯ ಕರಿ ಆಮೇಲೆ ಮಟನ್ ಕರಿ ಎಲ್ಲ ಮಾಡುವಾಗ ತುಂಬ ನೈಸಾಗಿ ರುಬ್ಕೊಳ್ಬೇಕು ನಾವು. ಈಗ ಇದು ರುಬ್ತಾ ಇರಲಿ, ನಾನು ಅಷ್ಟೊತ್ತಿಗೆ ಮೀನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ಈಗ ನಾನು ಮೀನು ಮಾಡಿ ಬರುವಷ್ಟರಲ್ಲಿ ನಾನು ರುಬ್ಲಿಕ್ಕೆ ಹಾಕಿದಂಥ ವೆಟ್ ಗ್ರೈಂಡರಲ್ಲಿ ಹಾಕಿದಂಥ ಮಸಾಲೆ ಕೂಡ ನೈಸಾಗಿ ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ನಾನು ಗ್ರೈಂಡರ್ನಿಂದ ಮಸಾಲೆ ತೆಗೆದು ಅದಕ್ಕೆ 5ರಿಂದ 6 ಕಾಯಿ ಮೆಣಸು, ಆಮೇಲೆ ದೊಡ್ಡ ಒಂದು ಹಸಿ ಶುಂಠಿಯ ತುಂಡು, 1 ಈರುಳ್ಳಿ, 1 ಟೊಮೆಟೊ, ಆನಂತರ ರುಚಿಗೆ ಉಪ್ಪು, ಬೇಕಾದಷ್ಟೇ ನೀರು ಸೇರಿಸಿ ಗ್ಯಾಸಲ್ಲಿ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಕಾಯಿ ಮೆಣಸು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಒಂದು 10ರಿಂದ 12 ಕಾಯಿ ಮೆಣಸು ಹಾಕ್ಕೊಳ್ಬೋದು. ಕೆಲವು ಕಾಯಿ ಮೆಣಸು ಅಷ್ಟು ಖಾರ ಇರುವುದಿಲ್ಲ. ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಖಾರದ ಮೇಲೆ ನೋಡಿ, ರುಚಿ ನೋಡಿ ಹಾಕ್ಕೊಳ್ಳಿ ನೀವು. ಮೀನು ಕೂಡ ನಾನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ. ಈಗ ನಾನು ಕುದಿಲಿಕ್ಕಿಟ್ಟಂತಹ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಟೊಮೆಟೊ, ಆನಂತರ ಶುಂಠಿ, ಕಾಯಿ ಮೆಣಸೆಲ್ಲ ಖಾರ ಬಿಟ್ಕೊಂಡು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಒಂದೊಂದೇ ತುಂಡು ಕ್ಲೀನ್ ಮಾಡಿಟ್ಟಂಥ ಮೀನನ್ನು ನಾನು ಕುದಿ ಬಂದಂತಹ ಮಸಾಲೆಯೊಳಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕುದಿದ ನಂತರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ನಮಗೆ ಮಸಾಲೆ. ಚೆನ್ನಾಗಿ ಕುದಿದ ನಂತರವೇ ನಾವು ಮೀನಿನ ಪೀಸನ್ನು ಸೇರಿಸ್ಕೊಳ್ಬೇಕು ಮಸಾಲೆಯೊಳಗೆ. ಉಪ್ಪಿನ ರುಚಿ ನೋಡ್ಕೊಳ್ಳಿ. ಒಂದು ಕುದಿ ಬಂದ ನಂತರ ಉಪ್ಪು ಹುಳಿಯ ರುಚಿ ನೋಡ್ಕೊಳ್ಳಿ. ಒಂದು ವೇಳೆ ಹುಳಿ ನಿಮಗೆ ಸ್ವಲ್ಪ ಕಮ್ಮಿ ಅನಿಸಿದರೆ ಸ್ವಲ್ಪ ಒಂದು ಅರ್ಧ ಲಿಂಬೆ ಗಾತ್ರದ ಹದದ ಹುಳಿಯನ್ನು ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇಸುಕಿ ಅದನ್ನು ಈ ಮಸಾಲೆಗೆ ಸೇರಿಸ್ಕೊಳ್ಳಿ.
ಈಗ ನಾನು ಕಟ್ ಮಾಡಿಟ್ಟಂಥ ಎಲ್ಲ ಪೀಸ್ಗಳನ್ನು ಮಸಾಲೆಯೊಳಗೆ, ಕುದಿದಂತಹ ಮಸಾಲೆಯೊಳಗೆ ಹಾಕ್ಕೊಂಡೆ. ಒಮ್ಮೆ ಸೌಟಿನ ಸಹಾಯದಿಂದ ಕೈ ಆಡಿಸಿ ನೀವು ಎಲ್ಲ ಪೀಸ್ಗಳನ್ನು ಮಸಾಲೆಗೆ ಹಾಕಿದ ನಂತರ ಒಮ್ಮೆ ನಿಧಾನಕ್ಕೆ, ಜಾಸ್ತಿ ಒತ್ತಿ ಹಾಕೊಳ್ಬೇಡಿ, ನಿಧಾನಕ್ಕೆ ಒಮ್ಮೆ ಕೈ ಆಡಿಸಿ ನೀವು. ಜಾಸ್ತಿ ನಾವು ಸೌಟು ಹಾಕಿದ ಕೂಡಲೇ ಪೀಸ್ಗಳೆಲ್ಲ ಪುಡಿ ಪುಡಿ ಆಗುತ್ತೆ. ಹಾಗಾಗಿ ಜಾಸ್ತಿ ನೀವು ಮಸಾಲೆಗೆ ಸೌಟು ಹಾಕಿ ಕಲಸ್ಲಿಕ್ಕೆ ಹೋಗಬೇಡಿ. ಈಗ ಮೀನಿನ ಪೀಸ್ ಹಾಕೊಂಡ ನಂತರ ನೋಡಿ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಮೊಟ್ಟೆ ಮೀನು ಆಗಿರೋದ್ರಿಂದ ಇದು ಸ್ವಲ್ಪ ಎಣ್ಣೆ ಥರ ಮೇಲೆ ಬರುತ್ತೆ. ನಮಗೆ ಕೊಬ್ಬಿನ ಅಂಶ ಅಂತೇವೆ ನಾವು ಮೀನಿನ. ಕೆಲವೊಂದು ಸೀಸನ್ನಲ್ಲಿ ನಮಗೆ ಈ ಮೀನುಗಳು ಮೊಟ್ಟೆ ಇಡುವಂತಹ ಸಮಯದಲ್ಲಿ ನಾವು ಮೀನು ಕರಿ ಅಂತಹ ಮೀನುಗಳನ್ನು ತಂದು ಗ್ರೇವಿ ಮಾಡಿದಾಗ ಸ್ವಲ್ಪ ಮೇಲೆ ಎಣ್ಣೆಯ ಪಸೆ ಥರ ಬರುತ್ತೆ ನಮಗೆ. ಅದು ಮೀನಿನ ಮೊಟ್ಟೆ ಈ ಕೊಬ್ಬಿನ ಅಂಶ ನಮಗೆ ಮೇಲೆ ತೇಲುವ ಥರ ಕಾಣುತ್ತೆ, ಎಣ್ಣೆಯ ಥರ. ಏನು ತುಂಬ ಟೇಸ್ಟಾಗಿರುತ್ತೆ ಅಂಥ ಸಾರು. ಈ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ.